ನದಿಯಲ್ಲಿ ಈಜಲು ಹೋದ ಯುವಕ ನೀರು ಪಾಲಾಗಿರುವ ಘಟನೆ ಕುಂದಾಪುರ ತಾಲೂಕಿನ ಬೇಳೂರು ಗ್ರಾಮದ ಹಿರೇಹೊಳೆಯಲ್ಲಿ ನಡೆದಿದೆ. 21 ವರ್ಷದ ಸಾಮ್ರಾಜ್ ಮೃತ ಯುವಕ ಇಸಿಆರ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಯಾಗಿದ್ದ ಈತ ಕಾಲೇಜಿನ 8 ಮಂದಿ ಸ್ನೇಹಿತರೊಂದಿಗೆ ನದಿಯಲ್ಲಿ ಈಜಲು ತೆರಳಿದ್ದಾನೆ. ಈ ವೇಳೆ ಕಾಲು ಜಾರಿ ಬಿದ್ದ ಪರಿಣಾಮ ಸಾವನ್ನಪ್ಪಿದ್ದಾನೆ. ಇನ್ನು ಮೃತ ಯುವಕ ಸೇರಿದಂತೆ 4 ಈಜಲು ಮುಂದಾಗಿದ್ರು ಅಂತ ತಿಳಿದು ಬಂದಿದೆ. ಸದ್ಯ ಮೃತದೇಹವನ್ನ ಮುಳುಗು ತಜ್ಞ ಈಶ್ವರ್ ಮಲ್ಪೆಯವರ ತಂಡ ಹೊರತೆಗೆದ್ದು ಕುಂದಾಪುರ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏನಪ್ಪಣ್ಣ ಕಮ್ಮನ್ ಕಾಲ್ ಮಾಡ್ಬೋದು. ಹಲೋ ಇದೊಂದು ತೆಗಿಸಿ ಹೊರಡಿಸಿದ ಮಾಡಬೇಕು ಕರ್ಕೊಂಡು ಬಂದ್ಬಿಡ. ಮರ ಎಲ್ಲ ಇತ್ತು ತುಂಬ, ಆಗ ಗ್ರಾಮಸ್ಥರೆಲ್ಲ ಇದ್ರು ಇಲ್ಲ ಎಲ್ಲ ಒಂದು